ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಪ್ರವಾಸದಲ್ಲಿರುವ ಕಂದಾಯ ಸಚಿವ ಆರ್ ಅಶೋಕ್ ಇಂದು ಮರವಂತೆ ಹಾಗೂ ಸೇರಿದ ಹಲವು ಕಡಲ್ಕೊರೆತ ಪ್ರದೇಶಗಳಿಗೆ ಭೇಟಿ ನೀಡಿದರು. ನಿನ್ನೆ ತಾನೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದಂತ ಅಶೋಕ್ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡರು. ಬಳಿಕ ನೆರೆಪೀಡಿತ ಅಂದರೆ ಕಡಲ್ಕೊರೆತ ಯಾವ ಪ್ರದೇಶದಲ್ಲಾಗಿದೆ ಅಲ್ಲಿಗೆಲ್ಲ ತೆರಳಿ ಒಂದಷ್ಟು ಪರಿಶೀಲನೆಯನ್ನು ನಡೆಸಿದ್ರು. ಅಲ್ಲಿನ ಜನರ ಜೊತೆ ಸಂವಾದವನ್ನು ಮಾಡಿದ್ರು. ಏನು ಸಮಸ್ಯೆಗಳಿದೆ ಅದನ್ನು ಆಲಿಸಿದ್ರು. ಇವತ್ತು ಮರವಂತೆ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಬಹುಶಃ ಅಲ್ಲಿ ಮೀನುಗಾರರ ಜೊತೆ ಮಾತಾಡೋದು ಸಾಧ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಮರವಂತೆಯಲ್ಲಿ ಕೆಲವರು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂಥ ಘಟನೆ ನಡೆದಿದೆ. ಆದರೆ ಅಧಿಕಾರಿಗಳು ಹೇಳೋ ಪ್ರಕಾರ ಏನಂದರೆ ಆರ್ ಅಶೋಕ್ ಅವರಿಗೆ ಇನ್ನಷ್ಟು ನಿಗದಿತ ಕಾರ್ಯಕ್ರಮಗಳಿವೆ, ಅವರು ಇನ್ನಷ್ಟು ಕಡಲ್ಕೊರೆತ ಪ್ರದೇಶಕ್ಕೆ ಹೋಗೋದಿದೆ. ಈ ಕಾರಣದಿಂದಾಗಿ ಇದು ಸಾಧ್ಯವಾಗಿಲ್ಲ ಅನ್ನುವಂಥ ಮಾತುಗಳು ಅಧಿಕಾರಿಗಳು ಹೇಳಿದ್ದಾರೆ. ಒಟ್ಟಾರೆಯಾಗಿ ಕಡಲ್ಕೊರೆತ ಪ್ರದೇಶಕ್ಕೆ ಅಶೋಕ್ ಭೇಟಿ ನೀಡಿದ್ದಾರೆ. ಜೊತೆಗೆ ಈ ಒಂದು ಪ್ರದೇಶದ ಸ್ಥಿತಿಗತಿಗಳ ಬಗ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಿ ವಿವರಣೆಯನ್ನು ನೀಡಬಹುದು ಅನ್ನುವಂತಹ ವಿಶ್ವಾಸ ಇದೆ. Gracias.